ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದಟ್ ಈಸ್ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ, ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ನಿಮ್ಗೆ ಗೊತ್ತಾ ಇದೆ ಅಶ್ವಿನಿ ಹೇರ್ ಆಯಿಲ್. ಸೊ ಈ ಎಲ್ಲ ನಮ್ಮ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಿದೆ ಅದರಲ್ಲಿ ವಿಧ ವಿಧವಾದಂತಹ ಒಂದು ಪರಿಕ್ರಮಗಳಿರುತ್ತೆ. ಆ ಪರಿಕ್ರಮಗಳು, ಆ ವಿಧಾನಗಳು ಚೆನ್ನಾಗಿ ಆದಾಗಲೇ ಆ ಅಡುಗೆಯಲ್ಲಿ ಒಂದು ಚೆನ್ನಾಗಿರುವಂತಹ ರುಚಿ ಬರುತ್ತೆ. ನಮ್ಮ ಅಡುಗೆ ಮನೆ ಯಾವಾಗಲೂ ಹೇಳ್ತಾ ಇರ್ತೇವೆ, ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಅಂತ ಹೇಳಿ. ಸೊ ಹೊಸದಾದಂತಹ ರುಚಿ ನಾವು ಇಲ್ಲಿ ಮಾಡ್ತೇವೆ. ನೀವು ಮನೇಲಿ ಎಷ್ಟು ಟ್ರೈ ಮಾಡ್ತೀರಾ, ಇಟ್ ಇಸ್ ಅಪ್ ಟು ಯು ಅಲ್ವಾ. ಬಟ್ ಎನಿ ಹಾವ್, ಇವತ್ತು ನಮಗೆ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಅತಿಥಿಯಾಗಿ ಮಿಸ್ ಶರಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ಹಾಯ್. ಹಾಯ್, ಹೇಗಿದ್ದೀರಾ? ಫೈನ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ಫೆರಾರ್ ಇಂದ ಬರ್ತಾ ಇದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಆಕ್ಚುಲಿ MBA ಫೈನಲ್ ಇಯರ್ ಅಲ್ಲಿ ಇದ್ದೇನೆ. ಓಕೆ, ಸೊ MBA ಕಲಿತಾ ಇದ್ದೀರಾ. ಹೇಗೀಗ ಆನ್ಲೈನ್ ಆಫ್ಲೈನ್ ನಡೀತಾ ಇದೆ? ಆಬ್ವಿಯಸ್ಲಿ ಆನ್ಲೈನ್ ಅಲ್ಲೇ ನಡೀತಾ ಇದೆ. ಸೊ ಕುಕಿಂಗ್ ಬಗ್ಗೆ ಆಸಕ್ತಿ ಇದೆಯಾ ಅಥವಾ ಹಾಬಿನಾ? ಅಲ್ಲ, ಕುಕಿಂಗ್ ಆಕ್ಚುಲಿ ಹೌದು, ತುಂಬಾ ಆಸಕ್ತಿ ಕೂಡ ಉಂಟು. ಅಂಡ್ ನನಗೆ ಕೇಟರಿಂಗ್ ಕೂಡ ಇತ್ತು ಪೇರೆಂಟ್ಸ್ಗೆ. ಓಕೆ. ಸೊ ಈಗ ಪ್ರೆಸೆಂಟ್ಲಿ ಕೇಟರಿಂಗ್ ರನ್ನಿಂಗ್ ಅಲ್ಲಿ ಇದೆಯಾ? ಇಲ್ಲ. ಸೊ ಯಾಕೋಸ್ಕರ ಡ್ರಾಪ್ ಆಯ್ತು ಕೇಟರಿಂಗ್? ಡ್ರಾಪ್ ಆಯ್ತು ಅಂದ್ರೆ ಈಗ ನಮಗೆ ಕೋಪ್ ಅಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಂದು ಫಂಕ್ಷನ್ ಎಲ್ಲ ಗೊತ್ತುಂಟಲ್ಲ, 40 ಮೆಂಬರ್ಸ್ 50 ಮೆಂಬರ್ಸ್. ಸೊ ಹಾಗಿರುವಾಗ ಮೈಟ್ ಬಿ ಫ್ಯೂಚರ್ ಡೇಸ್ ಅಲ್ಲಿ ಪುನಃ ರೀಓಪನ್ ಇರಬಹುದಲ್ವಾ? ಇರಬಹುದು. ಎನಿ ಹೌ, ನಮ್ಮ ಅಡುಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ನಾನು ಇವತ್ತು ನಿಮಗೆ ಚಿಕನ್ ಹಾಟ್ ವಿಂಗ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಒಂದು ಮತ್ತೆ ಎಗ್ ಪಾಸ್ತಾ. ವಾವ್, ಎರಡು ಕೂಡ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂಡ್ ಇನೋವೇಟಿವ್. ಸೊ ನಮ್ಮ ಅಡುಗೆ ಮನೆ ವೇಟ್ ಮಾಡ್ತಾ ಇದೆ, ಹೋಗುವ ಅಲ್ವಾ? ಎಸ್, ಬನ್ನಿ. ಓಕೆ, ಸೊ ನಮ್ಮ ಕಿಚನ್ ಅಲ್ಲಿ ಇದ್ದೇವೆ. ಫಸ್ಟ್ ಹಾಗಾದ್ರೆ ಏನ್ ಮಾಡ್ತಾ ಇರೋದು ನಾವು ಹಾಟ್ ವಿಂಗ್ಸ್, ಚಿಕನ್ ಹಾಟ್ ವಿಂಗ್ಸ್ ಮಾಡ್ತಾ ಇದ್ದೇವೆ. ಹಾಟ್ ವಿಂಗ್ಸ್ ಅಲ್ವಾ? ಸೊ ಬೇಸಿಕಲಿ ಚಿಕನ್ ವಿಂಗ್ಸ್ ಅಲ್ಲೇ ಮಾಡೋದನ್ನು ಅಲ್ವಾ? ಎಸ್. ಸೊ ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಹೇಗೆ? ಫಸ್ಟ್ ನಾವು ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಸೊ ಈಗ ನಾನು ಫಸ್ಟ್ ಮ್ಯಾರಿನೇಷನ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಅದಕ್ಕೆ ಚಿಕನ್. ಓಕೆ. ಆಮೇಲೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಮತ್ತೆ ಪೆಪ್ಪರ್ ಪೌಡರ್ ಬೇಕಾಗುತ್ತೆ. ಎಸ್. ಸೊ ಪೆಪ್ಪರ್ ಪೌಡರ್, ಇದು ಅರುಣಾದವರ ಕರಿಮೆಣಸಿನ ಹುಡಿ. 1 ಟೀ ಸ್ಪೂನ್ ಹಾಕಿ. 1 ಟೀ ಸ್ಪೂನ್ ಅಷ್ಟು ಬೇಕಾಗುತ್ತಾ? ಸಾಕು. ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಓಕೆ, ಇಷ್ಟೇ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಹೌದು. ಓಕೆ. ಸೊ ಇದು ನೀವೇ ಕಲ್ತದ್ದ ಅಥವಾ ನಿಮ್ದೇ ಇನ್ವೆನ್ಷನ್ ಅಥವಾ ಯಾರಾದ್ರೂ ಕಲಿಸಿದ್ರ ನಿಮ್ಗೆ? ಆಕ್ಚುಲಿ ಇದನ್ನು ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಅಂದ್ರೆ ಇದು ಕೊರಿಯನ್ ರೆಸಿಪಿ ಅಲ್ಲ, ನಾವು ಸ್ವಲ್ಪ ಇಂಡಿಯನ್ ವರ್ಷನ್ ನಮ್ದು ಮಾಡಿಕೊಂಡಿದ್ದೇವೆ. ಸ್ವಲ್ಪ ರಿಮಾಡರೇಟ್ ಮಾಡ್ಕೊಂಡು. ಹೌದು. ಓಕೆ. ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕಿಲ್ಲ. ಓಕೆ. ಅಷ್ಟೇ. ಇದನ್ನೊಂದು ಮಿನಿಮಮ್ ಅಂದ್ರೆ ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡಬಹುದು. ಆಗ ಬೇಗ ಮ್ಯಾರಿನೇಟ್ ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ನಾವು ಇಟ್ಟು ಬಿಡುವ ಇದನ್ನ ಹಾಗಾದ್ರೆ. ಓಕೆ. ಎಸ್. ಸೊ ಹಾಗಾದ್ರೆ ಅದು ಮ್ಯಾರಿನೇಟ್ ಆಗಲಿ. ಸೊ ಈ ಥರ ಎಲ್ಲ ಫುಡ್ ಈಗ ಜಾಸ್ತಿಯಾಗಿ ಮನೆಯಲ್ಲೆಲ್ಲ
ಮಾಡೋದಕ್ಕಿಂತ ಹೊರಗಡೆ ಹೋಗಿ ಜಾಸ್ತಿಯಾಗಿ ಪ್ರಿಫರ್ ಮಾಡ್ತಾರೆ. ಬಟ್ ನೀವೇನು ಪ್ರಿಫರ್ ಮಾಡ್ತೀರಾ, ಮನೇಲೇ ಮಾಡೋದಾ ಅಥವಾ ಔಟ್ಸೈಡ್ ಫುಡ್ ಏನು ಪ್ರಿಫರ್ ಮಾಡ್ತೀರಾ? ಆಬ್ವಿಯಸ್ಲಿ ಮನೆಯದ್ದೇ ಫುಡ್ ತುಂಬಾ ಪ್ರಿಫರ್ ಮಾಡ್ತೇನೆ. ಅಲ್ವಾ? ಸೊ ಈ ತರ ನೀವು ಹೇಳಿದ್ರಿ ಕ್ಯಾಟರಿಂಗ್ ಎಲ್ಲ ಇತ್ತು, ಸೊ ಆ ಟೈಮಲ್ಲಿ ನೀವು ಕೂಡ ಹೆಲ್ಪ್ ಮಾಡ್ತಾ ಇದ್ರಾ? ಹೌದು, ತುಂಬಾ ಹೆಲ್ಪ್ ಮಾಡ್ತಾ ಇದ್ರಿ? ನಾವು ಕಟಿಂಗ್ ಮಾಡೋದು, ಮತ್ತೆ ನಾವೇ ಮನೆಯಲ್ಲಿ ತುಂಬಾ ರೆಸಿಪೀಸ್ ಅನ್ನು ಕಲಿತಿದ್ವಿ ಮೊದಲು. ತುಂಬಾ ಸತಿ ಫೇಲ್ ಕೂಡ ಆಗಿದ್ದೇವೆ ಒಂದೊಂದು ರೆಸಿಪಿ ಮಾಡುವಾಗ. ಸೊ ಫಸ್ಟ್ ನಮ್ಗೆ ಚೈನೀಸ್ ಕ್ಯೂಷನ್ ಎಲ್ಲ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಈಗ ಕಲಿತು ಅದರಲ್ಲಿ ಒಂದು ಎಕ್ಸ್ಪರ್ಟ್ ಅಂತ ಹೇಳ್ಬೋದು, ಆ ಲೆವೆಲ್ಗೆ ಬಂದಿದ್ದೇವೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ಈಗ ಮನೆಯಲ್ಲಿ ಒಂದು 4-5 ಜನರಿಗೆ ಅಡುಗೆ ಮಾಡೋದೊಂದು ವಿಷಯ ಬೇರೆ, ಬಟ್ 500 1,000 ಆ ತರ ಆರ್ಡರ್ಸ್ ಬಂದಾಗ ಕೇಟರಿಂಗ್ ಅಲ್ಲಿ ಅದನ್ನು ಮಾಡೋದೊಂದು ವಿಷಯ ಬೇರೆ. ಸೊ ಯಾವ ತರ ಇರುತ್ತೆ ಪ್ರಿಪರೇಷನ್? ಈಗ ನಾಳೆ ಆರ್ಡರ್ ಇದ್ರೆ ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಪ್ರಿಪೇರ್ ಮಾಡ್ಲಿಕ್ಕೆ? ಒಂದು ಮೊದಲು ಕಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ, ಸೊ ಅದೊಂದು ಮಾರ್ನಿಂಗ್ ಟೈಮ್ ಅಲ್ಲೇ ಮಾಡುದು, ನೈಟ್ ಯಾವುದು ಮಾಡ್ಲಿಕ್ಕಿಲ್ಲ. ಓಕೆ, ಯಾತಕ್ಕೋಸ್ಕರ ಅಂದ್ರೆ ಮೊದಲೇ ಮಾಡಿ ಫ್ರೆಶ್ ಇರಬೇಕು, ಮೊದಲು ಮಾಡಿ ಇಡಬಾರ್ದಲ್ಲ ಯಾವುದನ್ನು ಕೂಡ. ಸೊ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ. ಬಟ್ ಅಷ್ಟು ಬೇಗ ಆಗುತ್ತಾ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ? ಹೌದು, ಸ್ಟಾಫ್ ಎಲ್ಲ ಇದ್ದಾರೆ ಕಟಿಂಗ್ ಮಾಡ್ಲಿಕ್ಕೆಲ್ಲ, ಸೊ ಹಾಗೆ ಜನ ಇರ್ತಾರೆ. ಹೌದೌದು. ಸೊ ಆ ತರ ಈಗ ಬೆಳಿಗ್ಗಿನ ಜಾವದಿಂದಲೇ ಎಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನೈಸ್, ವಂಡರ್ಫುಲ್. ಹಾಗಾದ್ರೆ ಕೇಟರಿಂಗ್ ನ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ಸ್ ಇವತ್ತು ಸಿಗುತ್ತೆ ಅಂತ ಆಯ್ತು. ಡೆಫಿನೆಟ್ಲಿ ನಮ್ದು ಮ್ಯಾರಿನೇಷನ್ ಟೈಮ್ ಕೂಡ ಮುಗ್ದಿದೆ, ಚೆಕ್ ಮಾಡುವಲ್ಲ? ಓಕೆ, ಎಸ್, ಓಕೆ, ಫೈನ್. ಎಸ್, ತಕೊಳ್ಳಿ. ಈಗ ನನಗೆ ಡ್ರೈ ಪೌಡರ್ ಮಿಕ್ಸ್ ಮಾಡಲಿಕ್ಕೆ ಒಂದು ಪ್ಲೇಟ್ ಬೇಕು. ಓಕೆ, ಆ್ಯಂಡ್ ಸ್ಪೂನ್. ಸೊ ಈಗ ನಾವು ಡ್ರೈ ಪೌಡರನ್ನು ಮ್ಯಾರಿನೇಟ್ ಮಾಡ್ತೇವಲ್ಲ, ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಳ್ಬೇಕು. ಕಾರ್ನ್ಫ್ಲೋರ್ ಮತ್ತೆ ಮೈದಾ. ಓಕೆ. ಸೊ ಇದು 3 ಸ್ಪೂನ್ ಹಾಕಿದ್ರೆ ಅದು ಕೂಡ 3 ಸ್ಪೂನೇ ಹಾಕಬೇಕು. ಓಕೆ. ಓಕೆ. ಸೊ ಕಾರ್ನ್ಫ್ಲವರ್ ಮತ್ತು ಮೈದಾ ಎರಡು. ಮತ್ತೆ ಇದು ಆದ್ಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕು, ಇಲ್ಲದ್ರೆ ಇದು ಚಪ್ಪೆ ಆಗ್ತದೆ. ಚಪ್ಪೆ ಆಗುತ್ತೆ ಅಲ್ವಾ? ಸೊ ಏನ್ ಚಪ್ಪೆ ಇದ್ರೂ ಕೂಡ ಟೇಸ್ಟ್ ಕೊಡುತ್ತೆ ನಮ್ಮ ಅರುಣಾದವ್ರದ್ದು ಮಸಾಲ. ಸೊ ಈ ಮಸಾಲ ಯಾವಾಗಲೂ ಟೇಸ್ಟಲ್ಲೂ ಬೆಸ್ಟ್ ಆ್ಯಂಡ್ ಎಲ್ಲದರಲ್ಲೂ ಬೆಸ್ಟ್. ಇಟ್ಸ್ ಏನು ಪ್ರಿಸರ್ವೇಟಿವ್ ಕಲರ್ ಇಲ್ಲ ಇದರಲ್ಲಿ. ಸಾಕಾ? ಸಾಕು. ಸ್ವಲ್ಪ ಉಪ್ಪು. ಓಕೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಎಣ್ಣೆ ಕಾಯಲಿಕ್ಕೆ ಇಡಬೇಕು. ಸರಿ, ಓಕೆ. ಸೊ ನನ್ಗನಿಸುತ್ತೆ ಇದು ಎಣ್ಣೆಯ ಪರಿಚಯ ನಿಮಗೆ ತುಂಬಾ ಇರಬಹುದು. ಕೇಟರಿಂಗ್ ಗಳಲ್ಲೆಲ್ಲ ಎಣ್ಣೆ ಬೇಕೇ ಬೇಕು. ದಿಸ್ ಇಸ್ ದ ಬೆಸ್ಟ್ ಆಯಿಲ್, ವಿಟಮಿನ್ A, D, E ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು. ಸೊ ಸಾಕಷ್ಟು? ಸಾಕು. ಓಕೆ, ಫೈನ್. ಸೊ ಎಣ್ಣೆ ಬಿಸಿ ಆಗಬೇಕಾಗುತ್ತಾ? ಬಿಸಿ ಆಗಲಿ. ಓಕೆ, ಫೈನ್. ಸೊ ಫ್ರೀ ಟೈಮ್ ಎಲ್ಲ ಇದ್ದಾಗ ಏನು ಮಾಡ್ತೀರಾ? ನಂದು ಯೂಟ್ಯೂಬ್ ಚಾನೆಲ್ ಉಂಟು. ಓಕೆ, ಏನು ಹೆಸರು? ಝೀಸ್ ಹಬ್ ಅಂತ. ಝೀಸ್ ಹಬ್, ಚೆನ್ನಾಗಿದೆ ಹೆಸರು. ವಾವ್, ಥ್ಯಾಂಕ್ ಯು. ಓಕೆ. ಸೊ ಎಣ್ಣೆ ಬಿಸಿ ಆಯ್ತು ಅಂತ ಕಾಣುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಹಾಗಾದ್ರೆ? ಸೊ ನಾವೀಗ ಡ್ರೈ ಪೌಡರ್ ಏನು ಮಿಕ್ಸ್ ಮಾಡಿಟ್ಟಿದ್ದೇವೆ ಇದನ್ನು ಕೋಟ್ ಮಾಡಿ ಹಾಕಬೇಕು. ಫೈನ್, ಓಕೆ. ಇದು ಎಣ್ಣೆ ಬಿಸಿ ಆದ್ಮೇಲೆ ಇದು ಪ್ರೊಸೆಸ್ ಮಾಡಬೇಕು, ಅದರ ಮೊದಲು ಮಾಡಬಾರ್ದು. ಓಕೆ. ಸೊ ಯಾಕೆ ಮೊದಲು ಮಾಡಬಾರ್ದು? ಯಾಕೆಂದ್ರೆ ಇದೆಲ್ಲ ನೀರಾಗ್ತದೆ. ಓಕೆ, ಓಕೆ. ಸೊ ಆಕ್ಸೆಸ್ ಎಲ್ಲ ತೆಗಿಬೇಕು ಹೀಗೆ. ಸೊ ಈ ತರ ಕರೆಕ್ಟ್ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಬಿಡೋದಲ್ವಾ? ಸೊ ಅದಲ್ಲದೆ ಈ ಎಲ್ಲ ರೆಸಿಪೀಸ್ಗಳು ಅಥವಾ ಈ ಎಲ್ಲ ಐಟಮ್ಸ್ಗಳು ಹೊರಗಡೆ ಇಟ್ ಇಸ್ ಟೂ ಕಾಸ್ಟ್ಲಿ ಆಲ್ಸೋ ಅಲ್ವಾ? ಸೊ 3-4 ತಿನ್ಬೇಕಾದ್ರೆ ಸಾಧಾರಣ 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡಬೇಕು. ಅದೇ 500 ರೂಪಾಯಿ 600 ರೂಪಾಯಲ್ಲಿ ಒಂದು 2 kg ಕೋಳಿ ಬರುತ್ತೆ. ಹೌದು. ಈ ಫೋಕ್ ಯೂಸ್ ಮಾಡಬೇಕು. 5 ಮಿನಿಟ್ಸ್ ಆದಮೇಲೆ ಓಕೆ ಇದನ್ನು ಸೈಡನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ಕೊಳ್ಳಿ, ತುಂಬಾ ದೋಸೆ ಹಾಕಬೇಕಲ್ವಾ? ಸೊ ಆಕ್ಚುಲಿ ವಿಂಗ್ಸ್ ಫ್ರೈ ಆಗ್ಲಿಕ್ಕೆ ಜಾಸ್ತಿ ಟೈಮ್ ತಕೊಳ್ಳಲ್ಲ ಕಾಣುತ್ತೆ. ಇಲ್ಲ, ತಕೊಳ್ಳಲ್ಲ, ಬೇಗ ಫಾಸ್ಟ್ ಫ್ರೈ ಆಗುತ್ತೆ. ಸೊ ಅದು ಫ್ರೈ ಆಗಿದೆ ಅಲ್ವಾ? ಹೌದೌದು, ಈಗ ತೆಗಿಬೇಕು ಎಲ್ಲ. ಓಕೆ. ಆಕ್ಸೆಸ್ ಆಯಿಲ್ ಎಲ್ಲ ತೆಗಿಬೇಕು. ಓಕೆ.
ಇದು 10 ಮಿನಿಟ್ಸ್ ಹಾಗೇನೆ ಬಿಡ್ಬೇಕೀಗ. ಹೌದಾ? ತಣ್ಣಗಾಗ್ಲಿಕ್ಕೆ ಸ್ವಲ್ಪ. ಇನ್ನೊಮ್ಮೆ ನಮಗೆ ಫ್ರೈ ಮಾಡ್ಲಿಕ್ಕೆ ಉಂಟಿದನ್ನು. ಪುನಃ ಇದನ್ನು ಮಿಕ್ಸ್ ಮಾಡಿ ಅಥವಾ ಪುನಃ ಇದನ್ನೇ? ಇಲ್ಲ, ಇದಕ್ಕೆ ಒಂದು ಟಿಪ್ಸ್ ಹೇಳ್ತೇನೆ. ಯಾಕೆ ನಾವು ಇನ್ನೊಮ್ಮೆ ಫ್ರೈ ಮಾಡುದಂದ್ರೆ ಜ್ಯೂಸಿ ಟೆಕ್ಸ್ಚರ್ ಬರ್ತದೆ ಒಳಗಿಂದ. ಅದಕ್ಕೋಸ್ಕರ ಡಬಲ್ ಫ್ರೈ ಮಾಡೋದು. ಓಕೆ, ಸೊ ಹಾಗಾದ್ರೆ ಹೊರಗಡೆ ನಾವು ಇದ್ರಲ್ಲೆಲ್ಲ ತಿಂದಾಗ ಸೊ ಆ ಟೆಕ್ಸ್ಚರ್ ಇರೋದು ಆ ಕಾರಣದಿಂದ ಅಲ್ವಾ? ಓಕೆ, ಸೊ ಅದು ತಣ್ಣಗಾಗಿ ಅಗೈನ್ ಫ್ರೈ ಸೇಮ್. ಓಕೆ, ಸೊ ಆಲ್ರೆಡಿ 10 ಮಿನಿಟ್ಸ್ ಆಗಿದೆ. ಈಗ ನಾವು ಇನ್ನೊಮ್ಮೆ ಫ್ರೈ ಮಾಡಬೇಕು. ಓಕೆ, ಸೊ ನೀವು ಹೇಳಿದ್ರೆ ಆ ಜ್ಯೂಸಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ ಅಲ್ವಾ? ಓಕೆ, ಸೊ ಇದಂತೂ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಒಮ್ಮೆ ಫ್ರೈ ಆದ ನಂತರ ಸೆಕೆಂಡ್ ಟೈಮ್ ಫ್ರೈ ಮಾಡ್ಲಿಕ್ಕೆ ಹಾಕುವಂಥದ್ದು. ಸೊ ಓವರ್ ಕುಕ್ ಆಗ್ಲಿಕ್ಕಿಲ್ವಾ ಅದು? ಇಲ್ಲ, ಓವರ್ ಕುಕ್ ಆಗುದಿಲ್ಲ. ಯಾಕಂದ್ರೆ ಈಚ್ ಸೈಡ್ 1 ಮಿನಿಟ್ ಕುಕ್ ಆದ್ರೆ ಸಾಕು. ಓಕೆ ಓಕೆ, ಈಗ ನಾವು ಚೇಂಜ್ ಮಾಡೋಣ ಇನ್ನೊಂದು ಸೈಡ್. ಸೊ ಜಾಸ್ತಿಯಾಗಿ ಹೊರಗಡೆಯ ಈ ಫ್ರೈಡ್ ಐಟಮ್ಸ್ಗಳು ತುಂಬ ಟೇಸ್ಟಿ ಆಗಿರಬೇಕಾದ್ರೆ ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಪೌಡರ್ಸ್ಗಳು ಹಾಕ್ತಾರೆ ಅಲ್ವಾ? ಅಜಿನಮೋಟೊ, ಟೇಸ್ಟಿಂಗ್ ಪೌಡರ್ ಅದೆಲ್ಲವೂ ಹಾಕ್ತಾರೆ ಅಲ್ವಾ? ಸೊ ಮನೆಯಲ್ಲಿ ಮಾಡಿದಾಗ ದಟ್ ಫ್ರೆಶ್ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾವು ಮಾಡಿಯೇ ನೋಡಬೇಕಾಗತ್ತೆ. ಸೊ ಸೆಕೆಂಡ್ ಟೈಮ್ ಫ್ರೈಗೆ ಹಾಕಿದಾಗ ಎಷ್ಟು ಹೊತ್ತು ಫ್ರೈ ಮಾಡಬೇಕು? 1 ಮಿನಿಟ್ ಅಷ್ಟೇ, ಈಚ್ ಸೈಡ್. ಓಕೆ ಓಕೆ, ಸೊ ಈಗ ತೆಗಿಯೋಣ. ಸರಿ, ಓಕೆ. ಸೊ ಇನ್ನು ಗ್ಯಾಸ್ ಆಫ್ ಮಾಡುವಲ್ಲ? ಮಾಡಬಹುದು. ಓಕೆ, ಸೊ ಎಲ್ಲ ಎಕ್ಸಸ್ ಆಯಿಲ್ ಎಲ್ಲ ತೆಗೆದು ಬಿಟ್ರೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಸಾಸ್ ರೆಡಿ ಮಾಡಬೇಕು. ಸೊ ಇದನ್ನ ಈ ಕಡೆ ಮಾಡ್ಕೊಳ್ಳಲ್ಲ? ಹೌದು. 3 ಸ್ಪೂನ್ ಹಾಕಿ. ಓಕೆ, ಸಾಕು. ಓಕೆ, ಆಯಿಲ್ ಬಿಸಿ ಆಗುವಾಗ ಗ್ಯಾಸ್ ಫ್ಲೇಮ್ ಹೈ ಇರಬೇಕು, ಸ್ಲೋ ಮಾಡಬಾರ್ದು. ಸೊ ಈಗ ನಮಗೆ ಸಾಸಸ್ ಯೂಸ್ ಮಾಡ್ಲಿಕ್ಕೆ ಉಂಟು. ಓಕೆ, ಸೊ ಇದು 3 ಸ್ಪೂನ್ ಟೊಮ್ಯಾಟೊ ಸಾಸ್. ಟೊಮ್ಯಾಟೊ ಸಾಸ್, ಓಕೆ. ಇದೆಲ್ಲ ನೀವು ಮನೆಯಲ್ಲೇ ಮಾಡ್ತೀರಾ? ಇಲ್ಲ, ಮಾಡೋದು. ಓಕೆ. ಸೋಯಾ ಸಾಸ್, ಸಾರಿ ಚಿಲ್ಲಿ ಸಾಸ್. ಚಿಲ್ಲಿ ಸಾಸ್, ಓಕೆ. 3.5 ಸ್ಪೂನ್ ಸೋಯಾ ಸಾಸ್. ಇದು ಜಾಸ್ತಿ ಹಾಕಬಾರ್ದು. ಓಕೆ, 1 ಈಸ್ ಮೋರ್ ದನ್ ಇನಫ್. ಸೊ ಈ ಎಲ್ಲ ಸಾಸಸ್ಗಳನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಸೊ ಆಕ್ಚುಲಿ ತುಂಬಾ ಈಸಿ ಇದೆ. ಇದರಲ್ಲಿ ಕಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಏನಿಲ್ಲ ಅಲ್ವಾ? ಈರುಳ್ಳಿ ಅದು ಇದು ಕಟ್ ಮಾಡಿ ಅದೆಲ್ಲ ಏನಿಲ್ಲ, ಡೈರೆಕ್ಟ್ ಫ್ರೈ ಮಾಡೋದು, ಸಾಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಇಕನಾಮಿಕ್ ಫ್ರೆಂಡ್ಲಿ ರೆಸಿಪಿ ಅಲ್ವಾ? ಸೊ ಇದು ಫಾಸ್ಟ್ ಆಗುತ್ತೆ, ತುಂಬಾನು ಇಂಗ್ರೀಡಿಯೆಂಟ್ಸ್ ಕನ್ಸ್ಯೂಮ್ ಇಲ್ಲ, ಟೈಮು ಇಲ್ಲ, ಬೇಗ ಬೇಗ ಆಗುತ್ತೆ. ಸಮಥಿಂಗ್ ಇನೋವೇಟಿವ್ ಆಗಿ ಇದು ಮಾಡ್ಕೊಳ್ಬಹುದು. ಇದಕ್ಕೆ ಉಪ್ಪು ಹಾಕಬಾರ್ದು, ಯಾಕಂದ್ರೆ ಸಾಸ್ ಅಲ್ಲಿ ಉಪ್ಪು ಇರ್ತದಲ್ಲ ಆಲ್ರೆಡಿ. ಇದಕ್ಕೆ ಸ್ವಲ್ಪ ಶುಗರ್ ಹಾಕಬೇಕು. ಒಂದು ಚಿಟಿಕೆ ಹೇಳ್ಬೋದು ಅಷ್ಟೇ. ಓಕೆ, ಎಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಓಕೆ, ಈಗ ಫ್ರೈ ಮಾಡಿದ ಚಿಕನ್ ಅನ್ನು ಹಾಕೋಣ, ವಿಂಗ್ಸ್ ಅನ್ನು. ಹಾಕ್ಲಿಯಾ? ಯಾ, ಹಾಕಿ. ಎಸ್. ಸೊ ಆಕ್ಚುಲಿ ನೀವು ಹೇಳಿದ್ರೆ ಇಟ್ಸ್ ಅ ಕೊರಿಯನ್ ಡಿಶ್ ಅಲ್ವಾ? ಸೊ ಇದಕ್ಕೆಲ್ಲ ಅವರದೆಲ್ಲ ಇದೇ ತರ, ಏನು ಜಾಸ್ತಿ ಏನಿರಲ್ಲ. ಅವರದ್ದು ಸಾಸ್ ಮತ್ತೆ ನಮ್ಮ ಸಾಸ್ಗೆ ಒಂದು ಸ್ವಲ್ಪ ಡಿಫರೆನ್ಸ್ ಇರ್ತದೆ. ಓಕೆ ಓಕೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ರಿಚ್ ಟೇಸ್ಟ್ ಕೊಡುವಂತಹ ರೆಸಿಪೀಸ್ ಗಳನ್ನು ಈ ತರ ಮಾಡ್ಕೊಳ್ಬಹುದು ಅಲ್ವಾ? ಮತ್ತೆ ಸಾಸ್ ಹಾಕುವಾಗ ಇದೆಲ್ಲ ಟಾಸ್ ಮಾಡುವಾಗ ಗ್ಯಾಸ್ ಫ್ಲೇಮ್ ಹೈಯೇ ಇರಬೇಕು. ಓಕೆ, ಯೂಶುವಲಿ ಸಣ್ಣ ಒಲೆಯಲ್ಲಿ ಕೆಲವೊಂದು ರೆಸಿಪೀಸ್ ನಮ್ಮ ಇಂಡಿಯನ್ ರೆಸಿಪೀಸ್ ಗೊಜ್ಜುಗಳೆಲ್ಲ ಮಾಡುವಾಗ. ಕರೆಕ್ಟ್ ಕರೆಕ್ಟ್. ಸೊ ಸಾಸಿಗೆ ಹಾಕಿದ ನಂತರ ಮತ್ತೆ ಎಷ್ಟು ಹೊತ್ತು ಅದು ಕುಕ್ ಆಗಬೇಕಾಗುತ್ತೆ? ಸಾಕು, ಒಂದು 2 ಮಿನಿಟ್ಸ್. 2 ಮಿನಿಟ್ಸ್ ಅಷ್ಟೇ. ಓಕೆ. ಸ್ಪೈಸಿ ಪ್ರಿಫರ್ ಮಾಡ್ತೀರಾ? ಇಲ್ಲ, ಇಷ್ಟೇ ಸಾಕು. ಓಕೆ, ನೀವು ಯಾವ ತರ ಬೆಸ್ಟ್ ಅಂಡ್ ಬೆಸ್ಟ್ ಮಾಡ್ತೀರಾ ಆ ತರ ಮಾಡ್ಕೊಟ್ರು ಫೈನ್. ಆಯ್ತಲ್ವಾ? ಡನ್. ಹಾಗಾದ್ರೆ ಇನ್ನು ಸರ್ವ್ ಮಾಡ್ಕೊಳ್ಳುವ. ಸೊ ನೀವಂತೂ ಕುಕಿಂಗ್ ಅಲ್ಲಿ ಅಂತೂ ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಇದ್ದೀರಾ, ಎಲ್ಲ ಫಾಸ್ಟ್ ಆಗ್ತಾ ಇದೆ ಅಲ್ವಾ? ಸೊ ಆಕ್ಚುಲಿ ಮನೆಗೆ ಯಾರಾದ್ರೂ ಸ್ಪೆಷಲ್ ಆಗಿ ಗೆಸ್ಟ್ ಎಲ್ಲ ಬಂದಾಗ ಸೊ ಒಂದು 15 ಮಿನಿಟ್ಸ್ ಕೂತ್ಕೊಳ್ಳಿ, ಈಗ ಬಂದೆ ಅಂತ ಹೇಳು, ಇದು ಫಾಸ್ಟ್ ಮಾಡ್ಬೋದು ಅಲ್ವಾ? ಮತ್ತೆ ನಿಮಗೆ ರೆಸ್ಟೋರೆಂಟ್ ಹಾಗೆ ಬೇಕಾದ್ರೆ ಒಂದು ಸ್ವಲ್ಪ ಫುಡ್ ಕಲರ್ ಅನ್ನು ಆಡ್ ಮಾಡಬಹುದು. ಬಟ್ ಜಾಸ್ತಿ ಕಲರ್ ಪ್ರಿಸರ್ವೇಟಿವ್ಸ್ ಪ್ರಿಫರ್ ಮಾಡಲ್ಲ ಅಲ್ವಾ? ಸೊ ವಿಲ್ ಡೂ ಅ ನ್ಯಾಚುರಲ್ ಟೇಸ್ಟ್ ವಿತ್ ಅವರ್ ಓನ್ ಫುಡ್ ಅಲ್ಲ? ಓಕೆ, ಎಸ್.
ಸೊ ಹಾಟ್ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. Welcome. ವಂಡರ್ಫುಲ್ ಆಗಿ ಕಾಣ್ತಾ ಇದೆ ಆ್ಯಂಡ್ ಸಾಸಸ್ಗಳ ಅರೋಮಾ ಅಂತೂ ಚೆನ್ನಾಗಿ ಬರ್ತಾ ಇದೆ. ಬಟ್ ಎನಿ ಹೌ, ಹೊರಗಡೆ ಜಾಸ್ತಿಯಾಗಿ ನಾವು ಈ ಥರದ್ದು ಕೊರಿಯನ್ ಫುಡ್ಸ್ಗಳನ್ನು ಅಥವಾ ಚೈನೀಸ್ ಫುಡ್ಗಳನ್ನೆಲ್ಲ ರೆಫರ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಹಾಟ್ ವಿಂಗ್ಸ್, ವೆರಿ ಈಸಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಚಿಕನ್ ಹಾಟ್ ವಿಂಗ್ಸ್ ತಯಾರಿಸುವ ವಿಧಾನ. ಮೊದಲು ಚಿಕನ್ ವಿಂಗ್ಸಿಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ನಷ್ಟು ಅರುಣ ಕರಿಮೆಣಸು ಪುಡಿ ಹಾಕಿ ಬೆರೆಸಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ಮೈದಾ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ ಅನ್ನು ಸಮ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಅರುಣ ಕರಿಮೆಣಸು ಪುಡಿ, ಉಪ್ಪು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಚಿಕನ್ ವಿಂಗ್ಸ್ ಅನ್ನು ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. 3/4 ಭಾಗ ಬೆಂದ ನಂತರ ತೆಗೆದು ತಣ್ಣಗಾದ ನಂತರ ಮತ್ತೊಮ್ಮೆ ಕರಿಯಿರಿ. ಆ ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ 3 ಚಮಚ ಟೊಮ್ಯಾಟೊ ಸಾಸ್, 3ರಿಂದ 4 ಚಮಚದಷ್ಟು ಚಿಲ್ಲಿ ಸಾಸ್, 1 ಚಮಚ ಸೋಯಾ ಸಾಸ್, 1 ಚಿಟಿಕೆ ಸಕ್ಕರೆ ಹಾಕಿ ಹುರಿಯಿರಿ. ಬಳಿಕ ಕರಿದ ಕೋಳಿ ಮಾಂಸ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿ ಚಿಕನ್ ಹಾಟ್ ವಿಂಗ್ಸ್ ಸವಿಯಲು ಸಿದ್ಧ. ಸೊ ಇದಂತೂ ರೆಡಿ ಆಯಿತು. ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಬಟ್ ಟೇಸ್ಟ್ ನಾನು ಆಮೇಲೆ ಹೇಳ್ತೇನೆ. ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ, ಅದು ಕೂಡ ಪಾಸ್ತಾ, ಎಗ್ ಪಾಸ್ತಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಸೊ ಎಲ್ಲರ ಮನೆಯಲ್ಲೂ ಎಲ್ರಿಗೂ ಒಂದು ಅಚ್ಚುಮೆಚ್ಚಿನ ಕುಚಲಕ್ಕಿ ಅಂತ ಹೇಳಿದ್ರೆ ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆಯೇ ಯಾವುದೇ ಒಂದು ಪದಾರ್ಥ ಆಗಬೇಕು ಅಥವಾ ದಿಢೀರಾಗಿ ಏನಾದರೂ ರೆಸಿಪಿ ಆಗಬೇಕಾದ್ರೆ ಅರುಣ ಮಸಾಲೆಗಳು ಒನ್ ಆಫ್ ದಿ ಬೆಸ್ಟ್ ಮಸಾಲೆ. ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಹಾಗೆಯೇ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ನೆಕ್ಸ್ಟ್ ಆಗಲೇ ಹೇಳಿದೆ ನಾನು ರೆಸಿಪಿ ಎಗ್ ಪಾಸ್ತಾ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾರೆ. ಬನ್ನಿ. ಸೊ ನನಗೀಗ ಅನಿಸ್ತಾ ಇದೆ ಶಾರ್ಟ್ ಟೈಮಲ್ಲಿ ಶಾರ್ಟ್ ಇಂಗ್ರೀಡಿಯೆಂಟ್ಸಲ್ಲಿ ರಿಚ್ ರೆಸಿಪಿ ಯಾವ ಥರ ಮಾಡ್ಕೊಳ್ಳೋದಂತ ನೀವು ಹೇಳಿದ್ರಲ್ಲಿ ಎಕ್ಸ್ಪರ್ಟ್ ಅಂತ ಒಂದು ರೆಸಿಪಿಯಲ್ಲೇ ಗೊತ್ತಾಯ್ತು. ಸೊ ನೆಕ್ಸ್ಟ್ ಈಗ ಎಗ್ ಪಾಸ್ತಾ ಅಲ್ವಾ? ಇದಕ್ಕೂ ಇಂಗ್ರೀಡಿಯೆಂಟ್ಸ್ ತುಂಬ ಬೇಕಾ ಅಥವಾ ಶಾರ್ಟಲ್ಲಿ ಸ್ವಲ್ಪನೇ? ಓಕೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡುವ. ಯಾವ ಥರ? ಸೊ ಫಸ್ಟ್ ನಾವು ಪಾಸ್ತಾವನ್ನು ಬೇಯಿಸಬೇಕು. ಓಕೆ. ಸೊ ಎಸ್, ನೀರು ಹಾಕ್ಬೇಕು. ನೀರು ಹಾಕುದಾ? ಎಷ್ಟು ನೀರು ಬೇಕು? ಹಾಕಿ. ಓಕೆ, ಸಾಕು. ಸೊ ಪಾಸ್ತಾ ಯೂಶ್ವಲಿ ಕುಕ್ ಮಾಡೋದಕ್ಕಿಂತ ಏನಾದರೂ ಅದಕ್ಕೆ ಆ್ಯಡ್ ಮಾಡಲಿಕ್ಕಿದ್ರೆ ಮೊದಲೇ ಬೇಯಿಸಿ ಇಡ್ತಾರೆ ಅಲ್ವಾ? ಓಕೆ. ಸೊ ಬಾಯ್ಲ್ ಆಗ್ತಾ ಉಂಟು. ಸೊ ಇದಕ್ಕೆ ಉಪ್ಪು ಸೇರಿಸಬೇಕು. ಓಕೆ. ಸೊ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಉಪ್ಪು ಹಾಕೋದು? ಹೌದು. ಓಕೆ. ಸೊ ಈಗ ನಾವು 1 ಕಪ್ ಪಾಸ್ತಾನ ಹಾಕೋದು. ಸರಿ, ಓಕೆ. ಬಾಯ್ಲ್ ಆಗಲಿಕ್ಕೆ ಬಿಡಬೇಕಲ್ವಾ? ಹೌದು. ಓಕೆ. ಸೊ ನೆಕ್ಸ್ಟ್ ಹಾಗಾದರೆ ಸ್ವಲ್ಪ ಬಾಯ್ಲ್ ಆಗುವಾಗ ಆಯಿಲ್ ಹಾಕಬೇಕು. ಫೈನ್. ಸೊ ಈಗ ಇದು ಬಾಯ್ಲ್ ಆಗ್ತಾ ಉಂಟು, ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕೋದಾ? ಎಸ್. ಓಕೆ. ಸೊ ಎಷ್ಟು ಆಯಿಲ್ ಬೇಕಾಗುತ್ತೆ ಇದಕ್ಕೆ? 1 ಸ್ಪೂನ್ ಸಾಕು. ಓಕೆ. ಸೊ ಯಾಕೋಸ್ಕರ ಆಯಿಲ್ ಹಾಕೋದು ಇದಕ್ಕೆ? ಸ್ಟಿಕ್ಕಿ ಆಗಬಾರ್ದು ಅದಕ್ಕೆ. ಓಕೆ. ಮತ್ತೆ ಉಪ್ಪು ಲೇಟ್ ಹಾಕಬಾರ್ದು, ಫಸ್ಟ್ ಉಪ್ಪು ಹಾಕಬೇಕು. ಓಕೆ. ಸೊ ಇದು ರೆಡಿ ಆಗ್ತಾ ಇರಲಿ ಅಲ್ವಾ? ಓಕೆ. ಸೊ ಮೀನ್ ವೈಲ್ ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋದಾ? ಹೌದು, ಮಾಡೋಣ. ಓಕೆ, ಫೈನ್. ಹಾಗಾದ್ರೆ ಈ ಪಾತ್ರೆ ಇಟ್ಕೊಂಡು ಬಿಡುವ. ಎಸ್. ಸೊ ಎಣ್ಣೆ ಹಾಕುವಲ್ಲ? ಹೌದು, ಹಾಕೋಣ. ಎಷ್ಟು ಎಣ್ಣೆ ಬೇಕು ಇದಕ್ಕೆ? ಸಾಕಾ? ಇನ್ನು ಸ್ವಲ್ಪ ಹಾಕಿ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಫಸ್ಟ್ ಇದಕ್ಕೆ ಸ್ವಲ್ಪ ಒಂದು ಗ್ರೀನ್ ಚಿಲ್ಲಿ ಹಾಕಬೇಕು. ಓಕೆ. ಸೊ ಇದು ಫ್ರೈ ಆದಮೇಲೆ ಅನಿಯನ್ಸ್ ಹಾಕಬೇಕು. ಓಕೆ.
ಸೊ ಎಷ್ಟು ಬೇಕಾಗುತ್ತೆ ಇದಕ್ಕೆ? ಒಂದು ದೊಡ್ಡದಾದ್ರೆ ಒಂದು, ಸಣ್ಣದಾದ್ರೆ 1.5. ಓಕೆ ಫೈನ್. ಕೆಲವು ಪಾಸ್ತಾ ಬೇಗ ಬಾಯ್ಲ್ ಆಗ್ತದೆ, ಕೆಲವು ಪಾಸ್ತಾ ಬಾಯ್ಲ್ ಬೇಗ ಆಗುದಿಲ್ಲ, ಸೊ ನೋಡಬೇಕು. ಓಕೆ. ಸೊ ಹೇಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಬಾಯ್ಲ್ ಆಗಿದೆ ಅಂತ ಹೇಳಿ? ಇದು ಸ್ವಲ್ಪ ಅರಳ್ತದೆ. ಓಕೆ. ಹಾಗೇನೆ ಇಲ್ಲಿ ಗೊತ್ತಾಗ್ತದೆ ತುಂಬಾ ಯೆಲ್ಲೋಯಿಶ್ ಇದ್ರೆ ಅದು ಆಗ್ಲಿಲ್ಲ ಅಂತ. ಓಕೆ ಓಕೆ. ಸ್ವಲ್ಪ ಕಲರ್ ಡಲ್ ಆಗ್ತಾ ಬಂದ್ರೆ ಅದು ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ. ಅಷ್ಟು ಗೊತ್ತಿಲ್ಲದಿದ್ರೆ ಒಂದು ಲೈಕ್ ನೈಫ್ ಯೂಸ್ ಮಾಡಿ ನೋಡಬಹುದು. ಓಕೆ ಓಕೆ. ಸೊ ನೀವು ಯೂಟ್ಯೂಬ್ಗೆಲ್ಲ ಕುಕಿಂಗ್ ಎಲ್ಲ ಮಾಡ್ತಾ ಇರುವಾಗ ಸೊ ಏನಾದ್ರೂ ಫ್ಲಾಪ್ ಆದದ್ದು ಏನಾದ್ರೂ ಇದೆಯಾ? ಅಂದ್ರೆ ಈ ತರ ಮಾಡ್ಲಿಕ್ಕೆ ಹೋಗಿ ಈ ತರ ಆಗಿದೆ ಅಂತ ಹೇಳಿ? ಇಲ್ಲ, ಆಕ್ಚುಲಿ ಆಗ್ಲಿಲ್ಲ. ಯೂಟ್ಯೂಬ್ಗೆ ಮಾಡುವಾಗ ಆಗ್ಲಿಲ್ಲ, ಯಾಕಂದ್ರೆ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಲ್ಲ ಯೂಟ್ಯೂಬ್. ಹಾಗೆ ಸೊ ಮೊದಲೆಲ್ಲ ಟ್ರಯಲ್ ಎಲ್ಲ ಮಾಡ್ತೀರಾ? ಟ್ರಯಲ್ ಮಾಡ್ತೇನೆ. ಓಕೆ, ಟ್ರಯಲ್ ಎಲ್ಲ ಮಾಡ್ತೀರಾ? ಓಕೆ, ನೈಸ್. ಸೊ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಈ ಪ್ಯಾಂಡಮಿಕ್ ಬಂದ ನಂತರ ಈವೆಂಟ್ಸ್ ನವರಿಗೆ, ಕೇಟರಿಂಗ್ ನವರಿಗಂತೂ ಸಿಕ್ಕಾಪಟ್ಟೆ ಲಾಸ್ ಅಲ್ವಾ? ಯಾಕಂತ ಹೇಳಿದ್ರೆ 40 ಜನ, 30 ಜನ, 50 ಜನ ಅಂತ ಹೇಳುವಾಗ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಸೊ ಈಗ ಸ್ವಲ್ಪ 1/2 ಸ್ಪೂನ್ ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಮತ್ತೆ ಅನಿಯನ್ಸ್ ತುಂಬಾ ಫ್ರೈ ಮಾಡಬಾರ್ದು. ಓಕೆ. ಲೈಕ್ ಬ್ರೌನಿಶ್ ಆಗುವ ತನಕ ಎಲ್ಲ ಫ್ರೈ ಮಾಡಲಿಕ್ಕೆ ಇಲ್ಲ. ಓಕೆ. ಆಲ್ಮೋಸ್ಟ್ ಆಗ್ತಾ ಬಂತ ಅಂತ ಇದು ಅಲ್ವಾ? ಎಸ್ ಎಸ್, ಇದು ಆಯ್ತು. ಆಯ್ತು, ಆಫ್ ಮಾಡ್ಲಿಯಾ? ಮಾಡ್ಲಿ. ಓಕೆ. ರಾ ಸ್ಮೆಲ್ ಹೋದ್ಮೇಲೆ ಈಗ ನಾವು ಕ್ಯಾರೆಟ್ ಹಾಕಬೇಕು. ಓಕೆ. ಸೊ ಓನ್ಲಿ ಕ್ಯಾರೆಟ್ ಅಥವಾ ಬೇರೆ ವೆಜಿಟೇಬಲ್ಸ್ ಹಾಕಬಹುದು ಅಲ್ವಾ? ಹಾಕಬಹುದು. ಓಕೆ. ಕ್ಯಾಪ್ಸಿಕಮ್ ಹಾಕಬಹುದು, ಬೀನ್ಸ್ ಹಾಕಬಹುದು. ಓಕೆ. ಅಂಡ್ ಸ್ವೀಟ್ ಕಾರ್ನ್, ಸ್ವೀಟ್ ಕಾರ್ನ್ ಹಾಕಬಹುದು. ಸ್ವೀಟ್ ಕಾರ್ನ್, ಓಕೆ. ಮಶ್ರೂಮ್ಸ್. ಸೊ ಏನ್ ಬೇಕು ಅದೆಲ್ಲ ಆಡ್ ಮಾಡ್ಕೊಳ್ಬಹುದು ಅಲ್ವಾ? ಸೊ ಇದು ಸ್ವಲ್ಪ ಕುಕ್ ಆಗುವ ತನಕ ನಾವೀಗ ಎಗ್ ಅನ್ನು ಓಕೆ ನೋಡೋಣ. ಇದು ಕೆಲವೊಮ್ಮೆ ಹಾಳಿರ್ತದೆ. ಓಕೆ. ಸೊ ಚೆಕ್ ಮಾಡಿ ಮತ್ತೆ ಆಮೇಲೆ ಹಾಕಬಹುದು ಅಲ್ವಾ, ಡೈರೆಕ್ಟ್ ಹಾಕೋದಕ್ಕಿಂತ? ನಾನಿಲ್ಲಿ 3 eggs ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಒಳ್ಳೆದುಂಟೆಲ್ಲ eggs. ಓಕೆ. ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕಬೇಕು. ಈಗ ಸಡನ್ ಆಗಿ ಮಿಕ್ಸ್ ಮಾಡಬಾರ್ದು. ಓಕೆ. ಒಂದು 2 ಮಿನಿಟ್ಸ್ ಹಾಗೇನೆ ಬಿಟ್ಟು ಆದ್ಮೇಲೆ ಮಿಕ್ಸ್ ಮಾಡಬೇಕು. ಓಕೆ. ಯಾಕೋಸ್ಕರ ಅಂದ್ರೆ? ಅದು ಅಂದ್ರೆ ಸ್ವಲ್ಪ ಲೈಕ್ ಕ್ಯೂಬ್ಸ್ ಆಗಿ ಸಿಗ್ತದೆ. ಓಕೆ ಓಕೆ. ಎಗ್ ಸಿಗಬೇಕು, ಇಲ್ಲದ್ರೆ ಅದೆಲ್ಲ ಚದರಿ ಹೋಗುತ್ತೆ ಅಲ್ವಾ? ಹೌದು ಹೌದು. ಓಕೆ. 2 ಮಿನಿಟ್ಸ್ ಆಗಿದೆ. ನಿಮಗೆ ಇನ್ ಕೇಸ್ ಟೊಮ್ಯಾಟೊ ಇಷ್ಟ ಇದ್ರೆ ನಾವು ಅನಿಯನ್ಸ್ ಹಾಕಿದ್ಮೇಲೆ ಫ್ರೈ ಆಗ್ತದಲ್ಲ, ಆದ್ಮೇಲೆ ಟೊಮ್ಯಾಟೊನ ಯೂಸ್ ಮಾಡಬಹುದು. ಇಲ್ಲಿ ನಾವು ನಾನು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಾನು ಸಾಸ್ ಯೂಸ್ ಮಾಡ್ತಾ ಇದ್ದೇನೆ, ಟೊಮ್ಯಾಟೊ ಸಾಸ್. ನೆಕ್ಸ್ಟ್ ಹಾಗಾದ್ರೆ ಸೊ ಇದಕ್ಕೆ ಪಾಸ್ತಾ ಮಸಾಲ ಅಥವಾ ಮ್ಯಾಗಿ ಮಸಾಲ ಅಂತ ಸಿಗ್ತದೆ. ಓಕೆ. ಅದನ್ನು 1 ಸ್ಪೂನ್ ಅಷ್ಟು ಹಾಕಬೇಕು. ಓಕೆ. ಸೊ ಬೇರೆ ಯಾವ ಮಸಾಲಾನು ಬೇಡ? ಬೇಡ. ಓಕೆ. ಪೆಪ್ಪರ್ ಪೌಡರ್ ಬೇಕು. ಓಕೆ. ಪೆಪ್ಪರ್ ಪೌಡರ್ ಮತ್ತೆ ಹಾಕಬಹುದು. ಓಕೆ. ಸೊ ಇದು ಅರುಣಾದವರ ಕರಿಮೆಣಸಿನ ಹುಡಿ ಸಾಕು. ಓಕೆ. ಬೇರೆ ಈಗ ಪಾಸ್ತಾ ಸೇರಿಸಬೇಕು. ಈಗ ನಾವು ಬಾಯ್ಲ್ ಮಾಡಿಟ್ಟ ಪಾಸ್ತಾವನ್ನು ಸೇರಿಸಬಹುದು. ಓಕೆ. ಸೊ ಪಾಸ್ತಾ ಆಲ್ರೆಡಿ ಕುಕ್ ಆಗಿರೋದ್ರಿಂದ ಪುನಃ ಜಾಸ್ತಿ ಹೊತ್ತಲ್ಲಿ ಕುಕ್ ಮಾಡಬೇಕಂತ ಇಲ್ಲ. ಓಕೆ. ಸೊ ಈಗ ಇದಕ್ಕೆ ಸಾಸ್ ಅನ್ನು ಯೂಸ್ ಮಾಡಿ ಹಾಕಬೇಕು. ಓಕೆ. 3 ಸ್ಪೂನ್ ಟೊಮ್ಯಾಟೊ ಸಾಸ್. ಓಕೆ. 2 ಸ್ಪೂನ್ ಚಿಲ್ಲಿ ಸಾಸ್. ಓಕೆ.
1 ಸ್ಪೂನ್ ಸೋಯಾ ಸಾಸ್. ಸೋಯಾ ಸಾಸ್, ಓಕೆ. ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಬೋದು. ಓಕೆ. ಸೊ ಇದು ಕೂಡ ಇಂಗ್ರೀಡಿಯೆಂಟ್ಸ್ಗಳು ಮನೆಯಲ್ಲಿ ಇದ್ದ ಇಂಗ್ರೀಡಿಯೆಂಟ್ಸ್ಗಳೇ ಇದ್ರೆ ಹೌದು, ಸೊ ಫಾಸ್ಟ್ ಆಗಿ ಇದನ್ನು ಕೂಡ ಮಾಡ್ಕೊಳ್ಬೋದಲ್ವಾ, ಏನು ಹೊರಗಡೆಯಿಂದ ಜಾಸ್ತಿ ತರಬೇಕಂತ ಇಲ್ಲ. ಇಲ್ಲ, ಇವನ್ ಚಿಕನ್ ಕೂಡ ಆಡ್ ಮಾಡ್ಬೋದು ಇದಕ್ಕೆ. ಸಾಸೇಜ್, ಚಿಕನ್. ಓಕೆ. ಸೊ ಇದು ರೆಡಿ ಆಗಿದೆ. ರೆಡಿ ಆಯ್ತಲ್ವಾ? Yes. ಗ್ಯಾಸ್ ಆಫ್ ಮಾಡುವಾಗಾದ್ರೆ. ಎಸ್, ಡನ್. ಸರ್ವ್ ಮಾಡ್ಕೊಡುವ. ಎಸ್. ಸೊ ನೋಡ್ಲಿಕ್ಕಂತೂ ಪಕ್ಕ ಇಟಾಲಿಯನ್ ಡಿಶ್ ತರಾನೇ ಕಾಣ್ತಾ ಇದೆ. ಸೊ ಕರೆಕ್ಟ್ ಅಲ್ವಾ, ಇಟಾಲಿಯನ್ ಡಿಶ್ ಅಲ್ವಾ? ಹೌದು. ಎಸ್, ಸೂಪರ್. ಸೊ ಟೇಸ್ಟ್ ಅಂತೂ ನೋಡ್ಬೇಕಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ. ಓಕೆ, ಎನಿ ಹಾವ್ ರೆಡಿ ಆಯ್ತು. ಎಸ್, ಕೊಡಿ. ಸೂಪರ್. ಸೊ ನಾನಂತೂ ಪಾಸ್ತಾ ಲವರ್. ಸೊ ವಂಡರ್ಫುಲ್ ಆದಂತಹ ಎಗ್ ಪಾಸ್ತಾ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ಬರ್ತಾ ಇದೆ, ಪರಿಮಳ ಬೇರೆ. ಸೊ ಯಾವ ರೀತಿ ಮಾಡ್ಕೊಡೋದು, ವೆರಿ ಸಿಂಪಲ್. ಒಮ್ಮೆ ನೋಡ್ಕೊಂಡು ಬನ್ನಿ. ಎಗ್ ಪಾಸ್ತಾ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿ, ಸ್ವಲ್ಪ ಬಿಸಿಯಾದ ನಂತರ ಉಪ್ಪು, ಪಾಸ್ತಾ ಹಾಕಿ ಬೇಯಿಸಿ. ಪಾಸ್ತಾ ಅರ್ಧ ಬೆಂದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೇಯಿಸಿ. ಬಳಿಕ ಸೋಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಹಸಿಮೆಣಸು, ಈರುಳ್ಳಿಯನ್ನು ಹುರಿಯಿರಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್ ಹಾಕಿ ಬೇಯಿಸಿ. ಕ್ಯಾರೆಟ್ ಸ್ವಲ್ಪ ಬೆಂದ ನಂತರ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಪಾಸ್ತಾ ಮಸಾಲ, ಅರುಣ ಕರಿಮೆಣಸು ಪುಡಿ, ಬೇಯಿಸಿದ ಪಾಸ್ತಾ, 2 ಚಮಚ ಟೊಮ್ಯಾಟೊ ಸಾಸ್, 2 ಚಮಚದಷ್ಟು ಚಿಲ್ಲಿ ಸಾಸ್, 1 ಚಮಚ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ಎಗ್ ಪಾಸ್ತಾ ರೆಡಿ. ಎಸ್. ಸೊ ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ನಾವು ಇಟ್ಸ್ ಟೈಮ್ ಟು ಟೇಸ್ಟ್ ನೋಡುವಾಗದ್ರಲ್ಲ. ಎಸ್, ತಗೊಳ್ಳಿ. ಸೊ ಹಾಟ್ ವಿಂಗ್ಸ್. ಚೆನ್ನಾಗಿದೆ. ಪಕ್ಕ ಹೋಟೆಲಲ್ಲಿ ತಿಂದಾಗ ಆ ಹೆವಿ ಟೇಸ್ಟ್ ಅಂತ ಅನಿಸ್ತಾ ಇಲ್ಲ. ಸಾಸ್ಗಳು ಬಂದು ಆ ಉಪ್ಪು, ಅದ್ರ ಜೊತೆಗೆ ಆ ಹುಳಿ ವಿತ್ ನೀವು ಹೇಳಿದಾಗೆ ಜ್ಯೂಸಿ ಆದಂತಹ ಅದರ ಚಿಕನ್ ಫ್ಲೆಶ್ ಏನಿದೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ರಿಯಲಿ ನೈಸ್, ಸೂಪರ್. ಥ್ಯಾಂಕ್ ಯು. ಸೊ ಮನೆಯಲ್ಲಿ ಸಂಜೆ ಕೂತ್ಕೊಂಡು ಟಿ ವಿ ನೋಡ್ತಾ ಅಥವಾ ಏನಾದರೂ ಮಾಡ್ತಾ ಇರುವಾಗ ಇಟ್ ವಿಲ್ ಬಿ ಅ ಪರ್ಫೆಕ್ಟ್ ಡಿಶ್ ಅಲ್ವಾ? ಸೊ ಪಾಸ್ತಾ ನೋಡ ತಗೊಳ್ಳಿ. ನೈಸ್. ರಿಯಲಿ ಆಸಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವೆಜ್ ಜೊತೆ ಆ ಸಾಸ್ಗಳು ಪ್ಲಸ್ ಆ ಎಗ್, ನೀವು ಹೇಳಿದಾಗ ಇನ್ನೂ ಒಂದು 4-5 ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿದರೆ ಇನ್ನೂ ಆದಂತಹ ವಂಡರ್ಫುಲ್ ಆದಂಥ ರಿಚ್ ಟೇಸ್ಟ್ ಕೊಡುತ್ತೆ. ಬಟ್ ದಿಸ್ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ತುಂಬ ಖುಷಿ ಆಯಿತು. ಸೊ ತುಂಬ ಖುಷಿ ಆಯಿತು. ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಥವಾ ಸೆಕೆಂಡ್ ಟೈಮ್? ಸೊ ಎನಿ ಹಾವ್ ತುಂಬ ಈಸಿಯಲ್ಲಿ ಇರುವಂಥದ್ದು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಹೊಸ ರೆಸಿಪಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ವೆಲ್ಕಮ್. ಎಸ್. ಸೊ ನಮ್ಮ ಅಡುಗೆ ಮನೆಗೆ ಬಂದು ನಮಗೆ ಅಡುಗೆ ಹೇಳ್ಕೊಟ್ಟಿದ್ದೀರಾ, ಖುಷಿ ಆಯಿತು ತುಂಬ. ಸೊ ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್. ಆ್ಯಂಡ್ ಅದರ ಜೊತೆಗೆ ಕೇಟ್ರಿಂಗ್ ಬೇರೆ ಇದೆ ಅಂತ ಹೇಳ್ತೀರಾ, ಕೆಲಸ ತುಂಬ ಇರುತ್ತೆ ಇನ್ನು ಮುಂದೆ, ಸ್ವಲ್ಪ ಈವೆಂಟ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುವಾಗ. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಕುಚ್ಚಲಕ್ಕಿ ಭದ್ರಾವತಿಯಿಂದ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಬರ್ತಾ ಇರಿ. ಥ್ಯಾಂಕ್ ಯು. ವಾವ್, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಏನಾಯ್ತಾರೆ, ಒಂದು ಪರ್ಫೆಕ್ಟ್ ಫುಡ್ ಅಂತ ಹೇಳ್ತಾರಲ್ವಾ. ಸೊ ಯಾರಿಗೆಲ್ಲ ಪಾಸ್ತಾ ಲವರ್ಸ್ ಇದ್ದೀರಾ, ಯಾರೆಲ್ಲ ಫ್ರೈಡ್ ಐಟಮ್ಸ್ ಲವರ್ಸ್ ಇದ್ದೀರಾ, ರಿಯಲಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬ ಖುಷಿ ಆಯಿತು. ಆ್ಯಂಡ್ ಅದರ ಜೊತೆಗೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂತಹ ಗೆಸ್ಟ್ ಜೊತೆಗೆ ಮತ್ತೆರಡು ರೆಸಿಪಿಗಳ ಜೊತೆ ಇದೇ ಟೈಮಲ್ಲಿ ಇದೇ ಒಂದು ನಮ್ಮ ರುಚಿಯ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ,
ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.